ಪಾಗಲ್ ಪ್ರೇಮಿಯ ಕಿರುಕುಳ ತಾಳಲಾರದೆ ಪೊಲೀಸರಿಗೆ ದೂರು ನೀಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸಿದ ಶಿಕ್ಷಕಿ ಯುವತಿಯನ್ನ ಶಾಲೆಗೆ ನುಗ್ಗಿ 30 ಸೆಕೆಂಡ್ನಲ್ಲಿ 30ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಪಾಪಿ ಪ್ರೇಮಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. 29 ವರ್ಷದ ಸಂಧ್ಯಾ ಕರ್ತವ್ಯದಲ್ಲಿರುವಾಗ ಮುಸುಕು ಧರಿಸಿ ಬಂದ 21 ವರ್ಷದ ಅಮಿತ್ ಆಕೆಯೊಂದಿಗೆ ಮಾತಾಡಲೆಂದು ಹೋಗಿ ಗೇಟ್ ಬಳಿ ಕಾಯ್ತಾ ಇದ್ದ. ಬಳಿಕ ಸಂಧ್ಯಾ ಹೊರಗೆ ಬಂದ ಕೂಡಲೇ ಆಕೆಯ ಕುತ್ತಿಗೆ ಹಿಡಿದು ಎಳೆದುಕೊಂಡು ಹೋಗಿ ಚಾಕುವಿನಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಕಿರುಚಾಟ ಕೇಳಿ ಓಡಿ ಬಂದ ಶಾಲಾ ಆಡಳಿತಾಧಿಕಾರಿ ತಡೆಯಲು ಯತ್ನಿಸಿದಾಗ ದಾಳಿಕೋರ ಅವರ ಮೇಲೆಯೂ ತಿರುಗಿ ಬಿದ್ದು ಹೆದರಿಸಿದ್ದಾನೆ. ಇನ್ನು ತಕ್ಷಣವೇ ಸಂಧ್ಯಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತ ಘಟನೆಯ ಬಳಿಕ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಪರಾರಿಯಾಗಿದ್ದ ಸೈಕೋನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ವೇಳೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಘಟನೆ ಹರಿಯಾಣದಲ್ಲಿ ನಡೆದಿದ್ದು ಈ ನಡುಕ ಹುಟ್ಟಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.